ನಮಸ್ಕಾರ ಸ್ನೇಹಿತರೆ. ಸದ್ಯ ಪುನೀತ್ ರಾಜ್ಕುಮಾರ್ ಅವರು ದೇವರ ಭಕ್ತಿಯಲ್ಲಿ ಎಷ್ಟು ಮಗ್ನರಾಗಿರ್ತಿದ್ರು ಅಂತ ಈಗ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟವಾದ ದೇವರು. ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಯಾವಾಗಲೂ ಕೂಡ ಅವರು ಆರಾಧನೆಯನ್ನು ಮಾಡ್ತಿದ್ರು. ಆ ದೇವರ ಆರಾಧನೆಯಲ್ಲಿ ಎಷ್ಟು ಮಗ್ನರಾಗಿರ್ತಿದ್ರು ಅಂದರೆ ಗುರುಗಳು ಪಕ್ಕದಲ್ಲಿರೋರು ಹೇಗೆ ಹೇಳಿಕೊಡ್ತಿದ್ರು ಹಾಗೆ ಆ ದೇವರಿಗೆ ಕೈಯನ್ನು ಮುಗಿದು ಹಾಗೆ ಆ ದೇವರಿಗೆ ನಡೆದುಕೊಳ್ತಿದ್ರು ಸಹ. ಹೌದು, ಪುನೀತ್ ರಾಜ್ಕುಮಾರ್ ಅವ್ರಿಗೆ ದೇವರ ಮೇಲೆ ಭಕ್ತಿಯೂ ಸಹ ಅಷ್ಟರ ಮಟ್ಟಿಗೆ ಇತ್ತು ಎಂಬುದು ನಾವು ಈ ನೋಡ್ತಿರೋ ಫೋಟೋಗಳಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಹೌದು, ಸದ್ಯ ಈಗ ಈ ಫೋಟೋ ಎಲ್ಲ ಕಡೆ ಈಗ ವೈರಲ್ ಆಗಿದೆ. ಹೌದು, ಒಂದು ಕಡೆ ಪುನೀತ್ ರಾಜ್ಕುಮಾರ್ ದೇವರಲ್ಲಿ ಮಗ್ನರಾಗಿದ್ದರೆ ಈತ ಪುನೀತ್ ರಾಜ್ಕುಮಾರ್ ಅವ್ರನ್ನಲ್ಲಿ ದೇವರನ್ನು ಕಾಣ್ತಿದ್ದಾರೆ ನಮ್ಮ ಜನರು. ಹೌದು, ಸದ್ಯ ಇದರ ಪ್ರಯುಕ್ತ ಪುತ್ಥಳಿಯನ್ನು ಸದ್ಯ ಲಾಲ್ಬಾಗ್ನಲ್ಲಿ ಈಗ ನಿರ್ಮಿಸಲಾಗಿದೆ. ಈ ಪುತ್ಥಳಿಗೆ ಹೂವಿನ ಗುಚ್ಛವನ್ನು ಕೂಡ ಹಾಕಲಾಗಿದೆ. ಇಂದು ಅಶ್ವಿನಿ ಮೇಡಮ್ ಅವರು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಈ ಪುತ್ಥಳಿ ಅನಾವರಣವನ್ನು ಲಾಲ್ಬಾಗ್ನಲ್ಲಿ ಈಗ ಮಾಡ್ತಿದ್ದಾರೆ. ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಈ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ. ಹೌದು ಸ್ನೇಹಿತರೆ, ಸದ್ಯ ಒಂದು ರೀತಿಯಲ್ಲಿ ಇವತ್ತು ಲಾಲ್ಬಾಗ್ನಲ್ಲಿ ಹಬ್ಬದ ವಾತಾವರಣ ಎಂದರೂ ಕೂಡ ತಪ್ಪಾಗಲಾರದು ಸ್ನೇಹಿತರೆ. ನಗುವಿನ ಒಡೆಯರು ಎಂಬ ಹೆಸರಿನಲ್ಲಿ ಸದ್ಯ ಈ ಪುತ್ಥಳಿ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾದರೆ ನೀವೇನಂತೀರಿ ವಿಡಿಯೋ ಬಗ್ಗೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.